ಈ ಸರ್ತಿ ಮೋದಿ ಗೌರ್ಮೆಂಟ್ ಬರೋಡು ಸೆಂಟ್ರಲ್ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಬ್ರಿಜೇಶ್ ಚೌಟೇರಿ ಬರೋಡು, ಕ್ಯಾಪ್ಟನ್ ಬ್ರಿಜೇಶ್ ಚೌಟೇರಿ ಬರೋಡು. ಪುತ್ತೂರು ತಾಲೂಕದ ಪ್ರತಿಯೊಂದು ಹಿಂದೂಗಳ ನಮ್ಮ ಬಿಜೆಪಿ ಪಾರ್ಟಿಗೆ ಓಟು ಕೊರಡು ಬಂದು ಎಂಕ್ಲ ಮಾಂತಿರ್ಲ ಪಣೊಂದಿಲ್ಲ ಏನೆ. ನಮ್ಮ ಪ್ರಕಾರ ಒಂದು 2 ಲಕ್ಷದ ಮೇಲಡಿ ವಿನ್ನಾವೇರಿ ದಯಪಂಡ ಹೆಂಚಿನವೇ ಅಡೆ ತಡೆಗಳೇ ಇರಡಿ. ಆದರೂ ನಮ್ಮ ಹಿಂದುತ್ವದ ಬೀಡಾಗಿರುವ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾವತ್ತಿದ್ದರೂ ಹಿಂದುತ್ವವಾಗಿ ಬಿಜೆಪಿ ಪಕ್ಷವೇ ಬರುವುದು. ಮೋದಿಯವರೇ ಪ್ರಧಾನಿ, ಬ್ರಿಜೇಶ್ ಚೌಟೇರಿ ನಮ್ಮ ಮೋದಿಯವರೇ. ಯಾವುದಕ್ಕೂ ನಮ್ಮ ಹಿಂದುತ್ವವೇ ಗೆಲ್ಲುವುದು. ಏನಿಲ್ಲ, ನೋಟ ಗೀಟ ಯಾವುದೂ ಇಲ್ಲ. ಹಿಂದುತ್ವ ಪ್ರಕಾರ ನೋಡಿದ್ರೆ ಅದು ಬಿಜೆಪಿ. ನೋಟದವರೆಲ್ಲ ಓಟ್ ತಗೊಂಡು ನೋಟ ಹೇಳ್ತಾರೆ. ಅವರು ಯಾವ ನೋಟನ್ನು ನೋಟು ತಗೊಳ್ತಾರೆ, ಅದು ವಿಷಯವೇ. ಆದ್ರೆ ನಮ್ಮವರು ಯಾವುದೇ ಆಸೆ ಆಕಾಂಕ್ಷೆ ಇಲ್ಲದೆ ನಾವು ಪಾರ್ಟಿಗಾಗಿ ದುಡಿಯೋರು, ಹಿಂದುತ್ವಕ್ಕಾಗಿ ಹೋರಾಡುವವರು. ನರೇಂದ್ರ ಮೋದಿ ಅವರಿಗೆ, ಅಮಿತ್ ಶಾ ಅವರಿಗೆ, ಯಡಿಯೂರಪ್ಪರವರಿಗೆ, ಅಣ್ಣಾಮಲೈ ಅವರಿಗೆ ಈಗಾಗಲೇ 400ಕ್ಕಿಂತ ಮೇಲೆ ನಮ್ಮ ಸೀಟು ಬರುವಂತಹ ಸಂದರ್ಭದಲ್ಲಿ ಈಗಾಗಲೇ ಅವಿರೋಧವಾಗಿ 1 ಸೀಟು ಗುಜರಾತ್ನಲ್ಲಿ ವಿಜಯಿಯಾಗಿದೆ. ಇನ್ನು 400ಕ್ಕಿಂತ ಮೇಲೆ ಮಂಗಳೂರು, ಉಡುಪಿ ಸೇರಿ ಎಲ್ಲಾ ಕ್ಷೇತ್ರಗಳಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಸೇರಿ 28 ಕ್ಷೇತ್ರಗಳಲ್ಲಿ 28 ಭಾರತೀಯ ಜನತಾ ಪಾರ್ಟಿ ಕರ್ನಾಟಕದಲ್ಲಿ ಗೆಲ್ಲಲಿದೆ. ವಿಶ್ವವೇ ಮೆಚ್ಚಿದ ನಮ್ಮ ನರೇಂದ್ರ ಮೋದಿ ಅವರ ಪರವಾಗಿ ನಾವು ಇವತ್ತು ಭಾರತೀಯ ಜನತಾ ಪಾರ್ಟಿಯ ವತಿಯಿಂದ ಇಲ್ಲಿ ದರ್ಬೆ ವೃತ್ತದಲ್ಲಿ ಸೇರಿದ್ದೇವೆ. ಅಣ್ಣಾಮಲೈ ಅವರು ಆಗಮಿಸಲಿದ್ದಾರೆ. ಅಣ್ಣಾಮಲೈ ಅವರೊಂದಿಗೆ ರೋಡ್ ಶೋ ಮಾಡಿ ನಾವು ಇವಾಗ ಬಸ್ ಸ್ಟ್ಯಾಂಡ್ ವರೆಗೆ ಹೋಗಲಿದ್ದೇವೆ. ನಮ್ಮ ಅಭ್ಯರ್ಥಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟರ ಅನ್ನು ಜಯಗಳಿಸಲು ಬೇಕಾಗಿ ನಾವೆಲ್ಲ ಇಲ್ಲಿ ಸೇರಿ ಮುಂದಿನ ಲೋಕಸಭಾ ಚುನಾವಣೆ ಬ್ರಿಜೇಶ್ ಚೌಟರಿಗೆ ಅತ್ಯಧಿಕ ಮತಗಳು ಬರಬೇಕಾಗಿ ಆದ ಕಾರಣ ನಾವಿಲ್ಲಿ ಈಗ ಸೇರಿರುತ್ತೇವೆ. ಅದೇ ರೀತಿ ನರೇಂದ್ರ ಮೋದಿ ಅವರ 10 ವರ್ಷದ ಆಡಳಿತ ಅಂತ ಅವರು ಜನಮೆಚ್ಚುವ ರೀತಿಯಲ್ಲಿ ಆಡಳಿತ ನಡೆಸಿರುವ ಕಾರಣ ಅದೇ ನಮಗೆ ವರದಾನವಾಗಿದೆ. ಅದೇ ರೀತಿಯಲ್ಲಿ ನಾವು ಎಲ್ಲರ ತರ ಬಿಜೆಪಿಗೆ ಮತ ನೀಡಬೇಕೆಂದು ಕೇಳಿಕೊಳ್ಳುತ್ತಾ ಇದ್ದೇವೆ. ಎಲ್ಲರಿಗೂ ನಮಸ್ಕಾರ, ನಾನು ಶಂಕರ್ ಪ್ರಸಾದ್ ಅಂತ ಹೇಳಿ. ಸೊ ನಾವಿವತ್ತು ನಮ್ಮ ಮೋದಿಜಿಗೆ ಸಪೋರ್ಟ್ ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಾವೆಲ್ಲ ಬಂದಿದ್ದೇವೆ. ಆದ ಕಾರಣ ಈ ಬಾರಿ ಗ್ಯಾರಂಟಿ ಮೋದಿಜಿಯವರು ಮತ್ತೊಮ್ಮೆ ಪ್ರಧಾನಿ ಆಗ್ತಾರೆ. ಅದೇ ರೀತಿ ಅಣ್ಣಾಮಲೈಜಿ ಅವರು ಕೂಡ ನಮ್ಮ ಪುತ್ತೂರಿಗೆ ಇವತ್ತು ಬರ್ತಾ ಇದ್ದಾರೆ. ಅವರಿಗೆ ಕೂಡ ನಾವೊಂದು ದೊಡ್ಡ ಮಟ್ಟದ ಸಪೋರ್ಟ್ ಆಗಿ, ನಾವೊಂದು ಸ್ಟೂಡೆಂಟ್ ಆಗಿ, ಒಂದು ಪ್ರೊಫೆಷನಲ್ ರೀತಿಯಲ್ಲಿ ನಮ್ಮ ಒಂದು ಚುನಾವಣೆಯ ಹಕ್ಕೇನಿದೆ ಅದನ್ನು ಚೆನ್ನಾಗಿ ನಿಭಾಯಿಸ್ತೇವೆ. ಅದೇ ರೀತಿ ಎಲ್ಲರೂ ಮೋದಿಗೆ ಓಟ್ ಹಾಕುವ ಮೂಲಕ ಮೋದಿಯನ್ನು ಮತ್ತೊಮ್ಮೆ ಗೆಲ್ಲಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು.